ಮನುಷ್ಯರೇ ಆಗಲಿ ಪ್ರಾಣಿಗಳೇ ಆಗಲಿ ಸುಖ ಸುಮ್ಮನೆ ನೀವು ಯಾರನ್ನ ಕೆಣಕಿದರೂ ಅವು ತಮ್ಮ ಶಕ್ತಿಯನ್ನು ತೋರಿಸುತ್ತವೆ. ಯಾವುದೇ ಕಾರಣಕ್ಕೂ ಮೋಜಿಗಾಗಿ ಸುಖ ಸುಮ್ಮನೆ ಆಗಲಿ ಯಾವುದೇ ಪ್ರಾಣಿಯನ್ನ ಮನುಷ್ಯರನ್ನ ಕೆಣಕಬೇಡಿ. ಹೀಗೆ ಕೆಣಕಿದಾಗ ಎಲ್ಲದಕ್ಕೂ ಒಂದು ಸಹನೆ ಇರುತ್ತದೆ. ಅದೇನಾದರೂ ಮೀರಿದರೆ ಅವುಗಳು ಕೂಡ ನಿಮಗೆ ತಕ್ಕ ಪಾಠವನ್ನ ಕಲಿಸುತ್ತದೆ ಅನ್ನುವುದಕ್ಕೆ ಇಲ್ಲಿವೆ ಕೆಲವು ಬೆಚ್ಚಿ ಬೀಳಿಸುವ ಸಂಗತಿಗಳು, ನಿಮ್ಮನ್ನ ಬೆವರಿಳಿಸುವ ಘಟನೆಗಳು. ಇವುಗಳ ಬಗ್ಗೆ ನೀವು ಕೇಳುತ್ತಾ ಹೋದರೆ ನೋಡುತ್ತಾ ಹೋದರೆ ನಿಜಕ್ಕೂ ಇನ್ನೊಮ್ಮೆ ಈ ಪ್ರಾಣಿಗಳನ್ನ ಕೆಣಕುವುದಕ್ಕೆ 1000 ಸರಿ ಯೋಚನೆ ಮಾಡಬೇಕಾಗುತ್ತದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಆ ಎಲ್ಲ ವಿಷಯಗಳನ್ನ ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ಮಂಗಗಳು ಊರಿನ ಜನರ ಮೇಲೆ ದಾಳಿ ಇಡುತ್ತಿದ್ದು, ಮಂಗಗಳ ದಾಳಿಯಿಂದ ಗ್ರಾಮದ 10ಕ್ಕೂ ಹೆಚ್ಚು ಜನರು ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಡೀ ಕಿನ್ನರ ಗ್ರಾಮದ ರಸ್ತೆಗಳಲ್ಲಿ ಜನರು ಓಡಾಡದೆ ಮಂಗಗಳು ಮರದಿಂದ ಹಾರಿ ಬಂದು ಜನರ ಮೇಲೆ ಎರಗುತ್ತಿವೆ. ಹಲವರಿಗೆ ಕಾಲು ಕೈಗಳಿಗೆ ಕಚ್ಚಿ ಘಾಸಿ ಮಾಡಿದರೆ ಇನ್ನು ಕೆಲವರಿಗೆ ಗಂಭೀರ ಸ್ವರೂಪದ ಗಾಯ ಮಾಡಿವೆ. ಈ ಮಂಗಗಳ ವಿಚಿತ್ರ ವರ್ತನೆಗೆ ಬೆದರಿದ ಗ್ರಾಮಸ್ಥರು ಕಾರವಾರದ ಅರಣ್ಯ ಇಲಾಖೆಗೆ ದೂರು ನೀಡಿದ್ದು ಮಂಗಗಳನ್ನು ಹಿಡಿದು ಬೇರೆಗಡೆ ಬಿಡುವಂತೆ ಒತ್ತಾಯಿಸಿದ್ದಾರೆ. ಈ ಘಟನೆಯನ್ನು ನೋಡಿದಂತಹ ಅರಣ್ಯ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಅರಣ್ಯ ಅಧಿಕಾರಿಗಳು ಮಂಗಗಳನ್ನು ಹಿಡಿಯಲು ಬೋನನ್ನ ಇಟ್ಟಿದ್ದು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಕಿನ್ನರ ಗ್ರಾಮದ ಭಾಗದಲ್ಲಿ ಒಂದು ಕಡೆ ಕಾಳಿ ನದಿ ಹರಿಯುತ್ತದೆ, ಮತ್ತೊಂದು ಕಡೆ ದಟ್ಟ ಅರಣ್ಯವಿದ್ದು ಕಾಡು ಪ್ರಾಣಿಗಳ ವಾಸಸ್ಥಳವಾಗಿದೆ. ಇದು ಕಪ್ಪು ಹಾಗೂ ಕೆಂಪು ಮಂಗಗಳ ಆವಾಸ ಸ್ಥಾನ ಕೂಡ. ಹೀಗಾಗಿ ಈ ಭಾಗದ ಅರಣ್ಯ ಭಾಗದಲ್ಲಿ ಮಂಗಗಳು ಕಾಣುವುದು ಸರ್ವೇ ಸಾಮಾನ್ಯ. ಇನ್ನು ಮಳೆಗಾಲವಾಗಿದ್ದರಿಂದ ಕಾಡಿನಿಂದ ಅಲ್ಲಿಯೇ ಇರುವ ಅಕ್ಕಪಕ್ಕದ ಗ್ರಾಮಗಳಿಗೆ ಮಂಗಗಳು ಆಹಾರವನ್ನು ಅರಸಿ ಬರುತ್ತವೆ. ಹೀಗಿರುವಾಗ ಮಂಗಗಳ ದಾಳಿ ತಪ್ಪಿಸಲು ಮನೆಯಲ್ಲಿ ನಾಯಿಗಳನ್ನು ಕೂಡ ಸಾಕುತ್ತಾರೆ. ಮಂಗಗಳು ಬಂದಾಗ ನಾಯಿಗಳನ್ನು ಬಿಟ್ಟು ಓಡಿಸುವುದು ಸಾಮಾನ್ಯ ಒಂದು ಪ್ರಕ್ರಿಯೆ. ಕಳೆದ ಕೆಲವು ದಿನಗಳ ಹಿಂದೆ ಹೀಗೆ ಆಹಾರವನ್ನು ಅರಸಿ ಗ್ರಾಮದ ಕಡೆ ಬಂದಿದ್ದ ಮಂಗಗಳ ಗುಂಪೊಂದರಲ್ಲಿ ಮಂಗನ ಮರಿಯನ್ನ ನಾಯಿಗಳು ಬೇಟೆಯಾಡಿ ಕೊಂದು ಹಾಕಿವೆ. ತಮ್ಮ ಕರುಳು ಬಳ್ಳಿಯನ್ನ ಕಣ್ಣು ಎದುರೇ ಕಳೆದುಕೊಂಡ ಮಂಗಗಳು ಇದೀಗ ಗ್ರಾಮದಲ್ಲಿ ಯಾರೇ ಓಡಾಡಿದರೂ ದಾಳಿ ನೀಡುತ್ತಿವೆ. ಹಲವರಿಗೆ ಗಾಯಗಳನ್ನ ಮಾಡುತ್ತಿವೆ. ಅವುಗಳ ಮೇಲೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತಿವೆ. ನಾಯಿಗಳನ್ನು ಕೂಡ ಬಿಡುತ್ತಿಲ್ಲ. ಇದರಿಂದ ಇದೀಗ ಗ್ರಾಮದ ಜನರು ಮಂಗಗಳು ಎಂದರೆ ಭಯಪಡುವಂತ ಸ್ಥಿತಿಯಾಗಿದೆ. ಸದ್ಯ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಂಗಗಳನ್ನ ಹಿಡಿದು ಬೇರೆಡೆ ಬಿಡಲು ಹರಸಾಹಸವನ್ನ ಪಡುತ್ತಿದ್ದಾರೆ. ಹೌದು ಸ್ನೇಹಿತರೆ, ಇದು ಮನುಷ್ಯನ ಮಗುವಾಗಿರಲಿ ಪ್ರಾಣಿಗಳ ಮಗುವೇ ಆಗಿರಲಿ, ತಾಯಿಯ ಮುಂದೆ ಅಥವಾ ತಂದೆಯ ಮುಂದೆ ತಮ್ಮ ಮಗುವನ್ನು ಬೇರೆ ಯಾವುದೇ ಪ್ರಾಣಿಗಳು ಅವುಗಳ ಮೇಲೆ ಆಕ್ರಮಣ ಮಾಡಿದರೆ ಅಂತ ಸಮಯದಲ್ಲಿ ಯಾವುದೇ ಪ್ರಾಣಿಯ ತಾಯಿಯಾಗಲಿ ತಂದೆ ಆಗಲಿ ಆಕ್ರಮಣ ಮಾಡದಂತಹ ಪ್ರಾಣಿಯನ್ನ ಮಾತ್ರ ಬಿಡೋದಿಲ್ಲ. ಸೇಡಿಗೆ ಸೇಡು ಎಂದು ಅವುಗಳ ಮೇಲೆ ಆಕ್ರಮಣ ಮಾಡೋದು ಸಹಜವೇ. ಸೆಪ್ಟೆಂಬರ್ 14, 2022ರಲ್ಲಿ ಗುಜರಾತಿನ ಅರಣ್ಯದಲ್ಲಿ ಇರುವ ಮೃಗಾಲಯದಲ್ಲಿ 32 ವರ್ಷದ ಯುವಕನೊಬ್ಬ ಬೋನಿನಲ್ಲಿರುವಂತಹ ಸಿಂಹಕ್ಕೆ ತಾನು ತಂದಿದ್ದ ಚಿಕ್ಕ ಚಿಕ್ಕ ಮಾಂಸದ ತುಂಡನ್ನು ತಿನ್ನಲು ಕೊಟ್ಟಿದ್ದಾನೆ. ಮೊದಲು ಪಂಜರದಲ್ಲಿ ಇದ್ದಂತಹ ಆ ಸಿಂಹ ಕೂಡ ಅದನ್ನು ಅವನು ಕೊಟ್ಟಂತಹ ಮಾಂಸವನ್ನ ತಿಂದಿದೆ. ಆದರೆ ಮಾಂಸ ಮುಗಿದ ಮೇಲೆ ಮೋಜಿಗಾಗಿ ಆ ವ್ಯಕ್ತಿ ತನ್ನಲ್ಲಿದ್ದ ಪ್ಲಾಸ್ಟಿಕ್ ಬಾಟಲ್ ಅನ್ನ ಆ ಸಿಂಹದ ಬಾಯಿಗೆ ಹಾಕಲು ಹೋಗಿದ್ದಾನೆ. ಅಷ್ಟೇ, ಸಿಂಹ ಆ ಪ್ಲಾಸ್ಟಿಕ್ ಬಾಟಲ್ ಅನ್ನು ಬಾಯಿಗೆ ಹಾಕಿಕೊಂಡಿದೆ. ಅದು ಮಾಂಸವಲ್ಲ ಎಂದು ಅರಿತುಕೊಂಡ ಸಿಂಹ ಅದನ್ನ ಬಾಯಿಯಿಂದ ಹೊರಗೆ ಹಾಕಿದೆ. ಇದನ್ನು ಕಂಡಂತಹ ವ್ಯಕ್ತಿ ಮತ್ತೊಮ್ಮೆ ತನ್ನ ಬಳಿಯಲ್ಲಿದ್ದಂತಹ ಇನ್ನೊಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ಅದರ ಬಾಯಿಯಲ್ಲಿ ತುರುಕಲು ಹೋಗಿದ್ದಾನೆ. ಆಗಲೂ ಕೂಡ ಆ ಸಿಂಹ ಆಸೆಗಾಗಿ ಆ ಬಾಟಲಿಯನ್ನ ಬಾಯಿಗೆ ಹಾಕಿಕೊಂಡಿದೆ. ಅದು ಮಾಂಸವೆಲ್ಲವೆಂದು ಮತ್ತೆ ಅದಕ್ಕೆ ಅರಿವಾಗಿ ಅದು ಬಾಟಲಿಯನ್ನ ಬಾಯಿಯಿಂದ ಹೊರಗೆ ಹಾಕಿದೆ. ಈ ರೀತಿ ಮೋಜು ಮಾಡುತ್ತಿದ್ದ ಆ ವ್ಯಕ್ತಿ ಕೊನೆಗೆ ತನ್ನಲ್ಲಿದ್ದ ಒಂದು ಬಾಳೆಹಣ್ಣನ್ನ ಆ ಸಿಂಹಕ್ಕೆ ತಿನ್ನಿಸಬೇಕೆಂದು ಮುಂದಾಗಿದ್ದಾನೆ. ಅಷ್ಟೇ ಸ್ನೇಹಿತರೆ, ಆ ಸಿಂಹ ಬಾಳೆಹಣ್ಣಿನ ಜೊತೆ ಆ ವ್ಯಕ್ತಿಯ ಕೈಯನ್ನು ಕೂಡ ಎಳೆದುಕೊಂಡಿದೆ. ಪುಣ್ಯಕ್ಕೆ ಆ ಪಂಜರ ಚಿಕ್ಕದಾಗಿದ್ದರಿಂದ ಕೇವಲ ಅವನ ಕೈ ಬೆರಳುಗಳನ್ನು ಸಿಂಹ ತಿಂದು ಹಾಕಿದೆ. ಇಲ್ಲವಾದರೆ ಸಂಪೂರ್ಣವಾಗಿ ಅವನ ಕೈಯೇ ಹೋಗಬಹುದಾಗಿತ್ತು. ಅದೇ ಸಮಯಕ್ಕೆ ಮೃಗಾಲಯದ ಕರ್ಮಚಾರಿಗಳು ಬಂದು ಆ ವ್ಯಕ್ತಿಯನ್ನ ಬಚಾವ್ ಮಾಡಿದ್ದಾರೆ. ಆವಾಗಿನಿಂದ ಈ ಮೃಗಾಲಯದಲ್ಲಿ ಈಗ ಯಾರೇ ಪ್ರವಾಸಿಗರು ಬಂದರೆ ಪ್ರಾಣಿಗಳನ್ನ ಏನು ತಿನ್ನಿಸುವ ಹಾಗಿಲ್ಲ ಎನ್ನುವ ನಿರ್ಬಂಧವನ್ನು ಕೂಡ ಹೇರಿಸಲಾಗಿದೆ.
ತಾಯಿ ಎಂದರೆ ಹಾಗೇನೆ, ಅದು ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ತಾಯಿ ಪ್ರೀತಿ ಒಂದೇ. ತನ್ನ ಮಕ್ಕಳಿಗೆ ತೊಂದರೆ ಕೊಡಲು ಬಂದರೆ ಈ ರೀತಿ ರೌದ್ರ ಅವತಾರವನ್ನು ತಾಳಿ ಎದುರಾಳಿಗಳನ್ನ ಸಂಹಾರ ಮಾಡುತ್ತವೆ. ತಾಯಿ ಎಂತಹ ಸಂದರ್ಭದಲ್ಲೂ ಅಥವಾ ಎಲ್ಲೇ ಇದ್ದರೂ ಆಕೆ ಯಾವಾಗಲೂ ತನ್ನ ಮಕ್ಕಳ ರಕ್ಷಣೆಗೆ ಮುಂದಾಗುತ್ತಾಳೆ. ಸಂಕಷ್ಟದ ಸಂದರ್ಭದಲ್ಲಿ ತನ್ನ ಬಗ್ಗೆ ಚಿಂತಿಸದೆ ತನ್ನ ಮಕ್ಕಳನ್ನು ಕಾಪಾಡಲು ಬಯಸುತ್ತಾಳೆ. ಇದಕ್ಕಾಗಿ ಎಂತಹ ಅಪಾಯದ ವಿರುದ್ಧ ಹೋರಾಡಲು ಕೂಡ ಆ ತಾಯಿ ಸಿದ್ಧರಾಗುತ್ತಾಳೆ. ಇದರಲ್ಲಿ ಮನುಷ್ಯರಿಗೆ ಪ್ರಾಣಿಗಳು ಕೂಡ ಸಮನಾಗಿ ನಿಲ್ಲುತ್ತವೆ. ಇತ್ತೀಚೆಗೆ ಕೇರಳದ ವಾಯನಾಡಿಗೆ ಹೋದಂತಹ ಆಂಧ್ರ ಪ್ರದೇಶದ 4 ಯುವಕರು ಕಾಡಿನ ಮಧ್ಯದಲ್ಲಿ ಹೋಗುತ್ತಿರುವಾಗ ಆನೆಗಳ ಹಿಂಡನ್ನ ನೋಡಿ ಎಲ್ಲರೂ ತಮ್ಮ ಮೊಬೈಲ್ಗಳನ್ನು ತೆಗೆದು ಫೋಟೋ ಹಾಗೂ ವಿಡಿಯೋಗಳನ್ನು ಮಾಡಲು ಮುಂದಾಗಿದ್ದಾರೆ. ಆನೆಗಳು ಕೂಡ ತಮ್ಮ ಪಾಡಿಗೆ ತಾವು ಹಿಂಡಿನಲ್ಲಿ ನೀರಿನಲ್ಲಿ ಆಟವಾಡುತ್ತಾ ನೀರನ್ನು ಕುಡಿಯುತ್ತಾ ಮೋಜು ಮಾಡುತ್ತಿದ್ದವು. ಈ ಕಡೆ 4 ಜನ ಸ್ನೇಹಿತರಲ್ಲಿ ಒಬ್ಬ ಮಾತ್ರ ಕೆಳಗೆ ಇಳಿದು ಫೋಟೋ ತೆಗೆಯುವ ಜೊತೆಗೆ ಹತ್ತಿರವೇ ಇದ್ದಂತಹ ಒಂದು ಕಲ್ಲನ್ನು ತೆಗೆದುಕೊಂಡು ಆನೆಯ ಮೇಲೆ ಬಿಸಾಕಿದ್ದಾನೆ. ಆ ಕಲ್ಲು ನೇರವಾಗಿ ಹೋಗಿ ಆನೆಯ ಮರಿಯ ಕಣ್ಣಿಗೆ ತಾಗಿದೆ. ಆನೆಯ ಮರಿ ತುಂಬಾ ನೋವನ್ನ ಅನುಭವಿಸಿದೆ ಹಾಗೂ ಈ ವಿಷಯ ಆ ಮರಿಯ ತಾಯಿಗೆ ಗೊತ್ತಾಗಿದೆ. ಅಷ್ಟೇ ತಡ, ಆ ಸಿಟ್ಟು ಎಲ್ಲಿಂದ ಬಂತೋ ಆ ಆನೆಯ ತಾಯಿಗೆ ಗೊತ್ತಿಲ್ಲ. ತನ್ನ ಮರಿಯ ಮೇಲೆ ಕಲ್ಲನ್ನ ಎಸೆದಂತಹ ವ್ಯಕ್ತಿಯನ್ನು ಹುಡುಕಿಕೊಂಡು ಗಾಡಿಯ ಹಿಂದೆ ಹೋಗಿದೆ. ಸರಿಸುಮಾರು 800 ಮೀಟರ್ಗಳಷ್ಟು ಆ ಗಾಡಿಯನ್ನ ಅದು ಚೇಸ್ ಮಾಡಿದೆ. ಅಷ್ಟೊತ್ತಿಗಾಗಲೇ ಆ ಗಾಡಿಯಲ್ಲಿ ಕುಳಿತಂತಹ 4 ಜನ ಪ್ರವಾಸಿಗರ ಜೀವ ಅವರ ಕೈಯಲ್ಲಿತ್ತು. ಹೃದಯದ ಬಡಿತ ಜಾಸ್ತಿಯಾಗಿತ್ತು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಪಾರಾಗಿದ್ದಾರೆ. ಇಲ್ಲವಾದರೆ ಅವರು ಆನೆಯ ಕಾಲ್ತುಳಿತಕ್ಕೆ ಸಿಕ್ಕು ಸಾಯುವ ಪರಿಸ್ಥಿತಿ ಹತ್ತಿರವಾಗಿತ್ತು. ಹೌದು, ಈ ರೀತಿಯ ಆನೆಗಳ ಮೇಲೆ, ಅದರಲ್ಲೂ ಆನೆಗಳ ಮರಿಯ ಮೇಲೆ ಯಾವುದೇ ಪ್ರಾಣಿ ಅಟ್ಯಾಕ್ ಮಾಡಿದಾಗ ಅಂತಹ ಪ್ರಾಣಿಯನ್ನಾಗಲಿ ಮನುಷ್ಯರನ್ನೇ ಆಗಲಿ ಆನೆ ಮಾತ್ರ ಬಿಡುವುದಿಲ್ಲ. ಒಂದಲ್ಲ ಒಂದು ರೀತಿ ಅದು ಸೇಡನ್ನು ತೀರಿಸಿಕೊಳ್ಳುತ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಯ, ಅದರಲ್ಲೂ ತಾಯಿ ಹತ್ತಿರ ಇದ್ದಾಗ ಅವುಗಳ ಮೇಲೆ ಯಾವುದೇ ರೀತಿಯ ಮೋಜು ಅಥವಾ ಆಕ್ರಮಣ ಮಾಡಲು ಪ್ರಯತ್ನ ಮಾಡಬೇಡಿ. ಅದು ನಿಮ್ಮ ಜೀವಕ್ಕೆ ಕುತ್ತಾಗಬಹುದು. ಪ್ರಾಣಿಗಳನ್ನ ನೋಡಿ ಆನಂದಿಸಿ. ಎಲ್ಲವೂ ಅಷ್ಟೇ ಸ್ನೇಹಿತರೆ, ಜೀವನದಲ್ಲಿ ನೋಡಿ ಆನಂದಿಸಬೇಕು, ಮುಟ್ಟಿ ಆನಂದಿಸಬಾರದು. 2014 ದೆಹಲಿಯ ಮೃಗಾಲಯದಲ್ಲಿ ನಡೆದಂತಹ ಈ ಘಟನೆ ಇಡೀ ಭಾರತವನ್ನು ಅಲ್ಲದೆ ವಿಶ್ವವನ್ನೇ ನಡಗಿಸಿತ್ತು. ಹೌದು, 20 ವರ್ಷದ ಮಕ್ಸೂದ್ ಅನ್ನುವ ಒಬ್ಬ ವ್ಯಕ್ತಿ ದೆಹಲಿಯ ಮೃಗಾಲಯದಲ್ಲಿ ಒಂದು ಹುಲಿಯನ್ನ ಮೇಲಿಂದ ನೋಡಲು ಹೋಗಿ ಕಾಲು ಜಾರು ಬಿದ್ದು ಹುಲಿಯ ಬಾಯಿಗೆ ತುತ್ತಾಗಿದ್ದ. ಹೌದು, ಮಕ್ಸೂದ್ ತಾನು ಮಾಡಿದ ತಪ್ಪಿನಿಂದಲೇ ಈ ಘಟನೆ ನಡೆಯಿತು ಎಂದು ಸುತ್ತಮುತ್ತಲಿನ ಜನರು ಕೂಡ ಹೇಳಿಕೊಂಡಿದ್ದಾರೆ. ಸುಮ್ಮನೆ ಇರದೆ ಆ ಹುಲಿಗೆ ಅಕ್ಕಪಕ್ಕ ಇದ್ದಂತಹ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಅದಕ್ಕೆ ಹೊಡೆಯುತ್ತಿದ್ದನು. ಹಾಗೆಯೇ ಕಾಂಪೌಂಡ್ ಮೇಲೆ ಹತ್ತಿರದಿಂದ ಅದನ್ನು ನೋಡಲು ಹಾಗೂ ಅದನ್ನು ಹೊಡೆಯಲು ಹೋಗಿ ಕಾಲು ಜಾರಿ ಬಿದ್ದಿದ್ದಾನೆ. ಈ ಘಟನೆ ಸರಿಸುಮಾರು ಮಧ್ಯಾಹ್ನ 1 ಗಂಟೆಗೆ ನಡೆದಿದೆ. ಹೀಗೆ ತನ್ನ ಆವರಣದಲ್ಲಿ ಬಿದ್ದಂತಹ ಆ ವ್ಯಕ್ತಿಯನ್ನು ನೋಡಿದಂತಹ ಆ ಬಿಳಿ ಹುಲಿ ಸರಿಸುಮಾರು 5 ನಿಮಿಷ ಆ ವ್ಯಕ್ತಿಯನ್ನೇ ಗುರಾಯಿಸಿದೆ. ಮೇಲಿದ್ದ ಜನರು ಆ ಹುಲಿಯನ್ನು ಓಡಿಸಲು ಸದ್ದನ್ನು ಕೂಡ ಮಾಡಿದ್ದಾರೆ. ಕೆಳಗೆ ಬಿದ್ದಂತಹ ಮಕ್ಸೂದ್ ಕೂಡ ಆ ಹುಲಿ ಅವನ ಹತ್ತಿರ ಬಂದಿದ್ದನ್ನು ನೋಡಿ ನಿಜಕ್ಕೂ ಗಾಬರಿಯಾಗಿದ್ದಾನೆ. ತಾನು ಕೂಡ ಹುಲಿಯನ್ನು ಓಡಿಸಲು ಸುಮ್ಮನೆ ಬಾಯಿ ಮಾಡಿದ್ದಾನೆ. ಹೀಗೆ 5 ನಿಮಿಷ ಹುಲಿ ಏನು ಮಾಡದೆ ಒಂದೇ ಸಾರಿ ಅವನ ಕತ್ತನ್ನು ಹಿಡಿದು ಬೇರೊಂದು ಕಡೆಗೆ ಎಳೆದುಕೊಂಡು ಹೋಗಿದೆ. ಅಷ್ಟೇ, ಮುಂದೆ 10 ನಿಮಿಷದಲ್ಲಿ ಮಕ್ಸೂದ್ ಕತೆ ಮುಗಿದು ಹೋಗಿದೆ. ಸರಿಸುಮಾರು 50ರಿಂದ 60 ಜನ ಮೇಲಿನಿಂದ ಈ ಸಂಪೂರ್ಣ ಘಟನೆಯನ್ನು ಅಸಹಾಯಕರಾಗಿ ನೋಡಿದ್ದಾರೆ. ಮೃಗಾಲಯದ ಕಾರ್ಮಿಕರು ಬರುವಷ್ಟರಲ್ಲಿ 9 ವರ್ಷದ ಹುಲಿ 20 ವರ್ಷದ ಯುವಕನನ್ನ ತಿಂದು ಹಾಕಿತ್ತು. ಸ್ನೇಹಿತರೆ, ಯಾವತ್ತೂ ಪ್ರಾಣಿಗಳ ಜೊತೆ ಚೆಲ್ಲಾಟ ಆಡಬೇಡಿ ಅನ್ನುವುದು ಈ ಘಟನೆ ಮೂಲಕ ನಿಮಗೆ ತಿಳಿಯುತ್ತದೆ. ಪ್ರಾಣಿಗಳನ್ನ ಪ್ರೀತಿಸಿ, ಅವುಗಳನ್ನ ಯಾವತ್ತೂ ಮೋಜಿನ ಹಾಗೆ ನೋಡಬೇಡಿ ಹಾಗೂ ಅವುಗಳ ಮೇಲೆ ಆಕ್ರಮಣ ಮಾಡಬೇಡಿ. ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಮಾಹಿತಿಯನ್ನ ಹಾಗೂ ಅವುಗಳ ಗುಣಲಕ್ಷಣಗಳನ್ನ ಬರುವ ಸಂಚಿಕೆಯಲ್ಲಿ ಮತ್ತಷ್ಟು ಕೊಡಲು ಪ್ರಯತ್ನ ಮಾಡುತ್ತೇನೆ. ಇನ್ನು ಮೇಲೆ ಝೂಗಳಿಗೆ ಹೋದಾಗ ಸ್ವಲ್ಪ ಹುಷಾರಾಗಿ ಬಿಹೇವ್ ಮಾಡಿ ಎನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಟೇಕ್ ಕೇರ್.